ಮಂಗಳೂರಿನ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದಲ್ಲಿ ನವರಾತ್ರಿ ಮಹೋತ್ಸವ ಕಳೆದ 33 ವರ್ಷಗಳಿಂದ ನಡೆಯುತ್ತಾ ಇದ್ದು ಈ ಬಾರಿಯೂ ವಿಶ್ವವಿಖ್ಯಾತ ಮಂಗಳೂರು ದಸರಾ ಶ್ರೀ ಕ್ಷೇತ್ರದ ನವೀಕರಣದ ರೂವಾರಿ ಬಿಜನಾರ್ದನ ಪೂಜಾರಿಯವರ ಮಾರ್ಗದರ್ಶನದಲ್ಲಿ ಅಕ್ಟೋಬರ್ 15ರಿಂದ 25ರವರೆಗೆ ನಡೆಯಲಿದೆ. ಈ ಕುರಿತು ಕ್ಷೇತ್ರದ ಅಧ್ಯಕ್ಷ ಎಚ್.ಎಸ್. ಸಾಯಿರಾಮ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿ, ಅಕ್ಟೋಬರ್ 15ರಂದು ಶ್ರೀ ಗಣೇಶ, ನವದುರ್ಗೆಯರು ಮತ್ತು ಶ್ರೀ ಶಾರದಾ ಮಾತೆಯ ಮೂರ್ತಿ ಪ್ರತಿಷ್ಠಾಪನೆಯೊಂದಿಗೆ ಮಂಗಳೂರು ದಸರಾ ಮಹೋತ್ಸವಕ್ಕೆ ಚಾಲನೆ ಸಿಗಲಿದೆ. ಪ್ರತಿದಿನ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಅಕ್ಟೋಬರ್ 24ರಂದು ವಿಜಯದಶಮಿಯಂದು ಸಂಜೆ 4 ಗಂಟೆಗೆ ವೈಭವದ ಮಂಗಳೂರು ದಸರಾ ಮೆರವಣಿಗೆ ಮಾಜಿ ಸಚಿವ ಬಿಜನಾರ್ದನ ಪೂಜಾರಿಯವರ ಮಾರ್ಗದರ್ಶನದಲ್ಲಿ ಮಂಗಳೂರು ನಗರದ ರಾಜ ರಸ್ತೆಯಲ್ಲಿ ಸಾಗಿ ಶ್ರೀ ಕ್ಷೇತ್ರದ ಪುಷ್ಕರಣಿಯಲ್ಲಿ ಮೂರ್ತಿ ವಿಸರ್ಜನೆ ನಡೆಯಲಿದೆ ಅಂತ ಹೇಳಿದರು. ಕ್ಷೇತ್ರದ ಕೋಶಾಧಿಕಾರಿ ಪದ್ಮರಾಜರವರು ಮಾತನಾಡಿ, ಎಲ್ಲರನ್ನ ಒಟ್ಟುಗೂಡಿಸಿ ಸಾಮರಸ್ಯದಿಂದ ಮಂಗಳೂರು ದಸರಾ ಆಚರಿಸಲಾಗುತ್ತೆ. ಈ ವರ್ಷ ಕ್ರೈಸ್ತರು ಕೂಡ ಸ್ತಬ್ಧ ಚಿತ್ರ ಪ್ರದರ್ಶಿಸಲಿದ್ದಾರೆ. ಅಕ್ಟೋಬರ್ 20ರಂದು ಸಾಮೂಹಿಕ ಚಂಡಿಕಾ ಹೋಮ, 23ರಂದು ಮಹಾ ಅನ್ನಸಂತರ್ಪಣೆ ನಡೆಯಲಿದೆ. ವಿಶೇಷ ಕಾರ್ಯಕ್ರಮವಾಗಿ ಖ್ಯಾತ ಫಿಟ್ನೆಸ್ ಕ್ಲಬ್ ಸಹಾಯದಿಂದ ಕ್ಷೇತ್ರದ ವತಿಯಿಂದ ಅಕ್ಟೋಬರ್ 14ರಂದು ಮ್ಯಾರಥಾನ್ ನಡೆಸುವ ಉದ್ದೇಶವಿದೆ. ಹಾಗೆ ದಸರಾ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿಯ ರಾಜ್ಯ ಮಟ್ಟದ ಸ್ಪರ್ಧೆಯನ್ನು ಏರ್ಪಡಿಸಲಾಗುತ್ತೆ. ಉತ್ಸವದಲ್ಲಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ, ರಾಜ್ಯ ಮತ್ತು ಕೇಂದ್ರ ಸಚಿವರು ಪಾಲ್ಗೊಳ್ಳಲಿದ್ದಾರೆ ಅಂತ ತಿಳಿಸಿದರು. ದಸರಾ ಮೆರವಣಿಗೆ ಬಗ್ಗೆ ಹರಿಕೃಷ್ಣ ಬಂಟ್ವಾಳ್ ಮಾಹಿತಿ ನೀಡಿ, 60ಕ್ಕೂ ಹೆಚ್ಚು ಸ್ತಬ್ಧ ಚಿತ್ರಗಳು ಭಾಗವಹಿಸಲಿವೆ. ಅಕ್ಟೋಬರ್ 15ರಿಂದ 23ರವರೆಗೆ ದಿನಂಪ್ರತಿ ಸಂಜೆ 6ರಿಂದ ರಾತ್ರಿ 9 ಗಂಟೆಯವರೆಗೆ ಪ್ರಖ್ಯಾತ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಶ್ರೀ ಕ್ಷೇತ್ರದಲ್ಲಿ ನಡೆಯಲಿದೆ ಅಂತ ಹೇಳಿದರು. ಮಂಗಳೂರು ದಸರಾ ಮೆರವಣಿಗೆಯಲ್ಲಿ ಜಿಲ್ಲೆ ಹಾಗೂ ರಾಜ್ಯದ ಹಲವಾರು ಕಡೆಗಳಿಂದ ಬರುವ ಭಾರತೀಯ ಸನಾತನ ಧರ್ಮದ ಇತಿಹಾಸ ಭಾವದ ನೆನಪುಗಳನ್ನು ಸ್ಮರಿಸುವ ವಿಶೇಷ ಟ್ಯಾಬ್ಗಳು ಭಾಗವಹಿಸಲಿದ್ದು ಈ ಮೆರವಣಿಗೆಗೆ ವಿಶೇಷ ಮೆರುಗು ನೀಡಲಿವೆ. ಸಾಂಸ್ಕೃತಿಕ ಮೆರವಣಿಗೆ ಸಾಗುವ ರಸ್ತೆಯ 2 ಬದಿಗಳಲ್ಲಿರುವ ಎಲ್ಲ ಕಟ್ಟಡಗಳ ಮಾಲಕರು ತಮ್ಮ ತಮ್ಮ ಕಟ್ಟಡಗಳನ್ನು ವಿದ್ಯುತ್ ದೀಪದಿಂದ ಅಲಂಕರಿಸಿ ಮಂಗಳೂರು ದಸರಾ ಹಬ್ಬದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಉಪಾಧ್ಯಕ್ಷೆ ಊರ್ಮಿಳಾ ರಮೇಶ್, ಪ್ರಧಾನ ಕಾರ್ಯದರ್ಶಿ ಮಾಧವ ಸುವರ್ಣ, ಸಮಿತಿ ಸದಸ್ಯರಾದ ಕೆ. ಮಹೇಶ್ ಚಂದ್ರ, ರವಿಶಂಕರ್ ಮಿಜಾರ್, ಎಂ. ಶೇಖರ್ ಪೂಜಾರಿ, ಸಂತೋಷ್ ಕುಮಾರ್, ಜಗದೀಪ್ ಡಿ ಸುವರ್ಣ, ದೇವೇಂದ್ರ ಪೂಜಾರಿ, ಡಾ. ಅನುಸೂಯ ಬೇಟಿ ಸಾಲ್ಯನ್, ಕಿಶೋರ್ ಎಯ್ಯಾಡಿ, ಚಂದನ್, ಡಾ. ಬಿಜಿ ಸುವರ್ಣ, ವಾಸುದೇವ ಕೋಟ್ಯನ್, ನವಕುಡ್ಲ ವಾಹಿನಿಯ ನಿರ್ದೇಶಕರಾಗಿರುವಂತಹ ಲೀಲಾಕ್ಷ ಬಿಕರ್ಕೇರ ಮತ್ತಿತರರು ಉಪಸ್ಥಿತರಿದ್ದರು. ಮಂಗಳೂರು ದಸರಾ ಅಂದರೆ ಒಂದು ವಿಶೇಷ, ಬಹಳ ಯಶಸ್ವಿಯಾಗಿ ಅತ್ಯಂತ ಶ್ರದ್ಧಾಭಕ್ತಿಯಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಈ ಬಾರಿಯೂ ಕೂಡ ಈ ಮಂಗಳೂರು ದಸರಾ ಒಂದು ಸಾಮರಸ್ಯದ ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವ ಸಂದೇಶದಂತೆ, ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರ ಮಾರ್ಗದರ್ಶನಂತೆ ಬಹಳ ಒಂದು ಒಳ್ಳೆಯ ರೀತಿಯಲ್ಲಿ ನಡೆಯುವಂಥ ಒಂದು ಎಲ್ಲ ವ್ಯವಸ್ಥೆಗಳನ್ನು ಕ್ಷೇತ್ರಾಡಳಿತ ಸಮಿತಿಯಿಂದ ನಾವು ಮಾಡಿಕೊಂಡಿದ್ದೇವೆ. ಈ ಬಾರಿಯ ವಿಶೇಷ ಏನಂತ ಕೇಳಿದರೆ, ಈ ಹಿಂದಿನ ನೋಡ್ತಾ ಬರ್ತಾ ಇದ್ದೀರಿ, ಇಲ್ಲಿ ಶಾರದಾ ಮಾತೆಯೊಂದಿಗೆ ನವದುರ್ಗೆಯರು ಹಾಗೆ ಮಹಾಗಣಪತಿ ಆದಿಶಕ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡುವಂಥದ್ದು. ಹಾಗೆ ನಮ್ಮ ಕ್ಷೇತ್ರದ ಸಂತೋಷಿ ಕಲಾ ಮಂಟಪದಲ್ಲಿ ದೇಶದ, ರಾಜ್ಯದ ಹಾಗೆ ವಿವಿಧ ಕಲಾ ತಂಡಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇರುತ್ತೆ. ವಿಶೇಷವಾಗಿ ಮೆರವಣಿಗೆ, ಈ ಮೆರವಣಿಗೆ ಅಕ್ಟೋಬರ್ 24ನೇ ತಾರೀಕಿಗೆ 4 ಗಂಟೆಗೆ ಇಲ್ಲಿ ಆರಂಭವಾಗಲಿಕ್ಕಿದೆ. ಈ ಮೆರವಣಿಗೆಯಲ್ಲಿ ಈ ಬಾರಿ ನಮ್ಮ ಜಿಲ್ಲೆಯ, ರಾಜ್ಯದ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂತಹ ಕಾರ್ಯಕ್ರಮಗಳೊಂದಿಗೆ ಬಹುಶಃ ಈ ಬಾರಿ ವಿಶೇಷವಾಗಿ ಕ್ರೈಸ್ತ ಸಮುದಾಯದವರು ಒಂದು ಟ್ಯಾಬ್ಲೋಗಳನ್ನು ಕೂಡ ಕೊಡ್ತೇವೆ, ನಾವು ಕೂಡ ಇದರಲ್ಲಿ ಭಾಗವಹಿಸ್ತೇವೆ ಅನ್ನೋವಂಥದ್ದು ಒಂದು ವಿಶೇಷ ಇದೆ. ಅದರ ಒಟ್ಟಿಗೆ ಈ ದಸರಾ ಸಂದರ್ಭದಲ್ಲಿ ಈ ಬಾರಿ ಮಂಗಳೂರು ದಸರಾದ ಒಂದು ಕೊಡುಗೆ ಅಂತ ಹೇಳಿ ನಾವು ಮ್ಯಾರಥಾನನ್ನು ಓಪನ್ ಟು ಆಲ್, ಇಟ್ಸ್ ದೇಶಾದ್ಯಂತ ಸ್ಪರ್ಧೆಗಳು ಇದರಲ್ಲಿ ಬರ್ಬೋದು. ರಾತ್ರಿಯ ಮ್ಯಾರಥಾನ್ 8:30 ಗಂಟೆಗೆ 14ನೇ ತಾರೀಕಿಗೆ ಅಂತ ಈಗಾಗಲೇ ನಾವು ಆಯೋಜನೆ ಮಾಡಿದ್ದೇವೆ. ಮಂಗಳೂರು ದಕ್ಷಿಣ ಕನ್ನಡ ಮತ್ತು ಉಡುಪಿ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಅವರ ವತಿಯಿಂದ ಕ್ಷೇತ್ರದ ಒಂದು ಸಹಯೋಗದೊಂದಿಗೆ ರಾಜ್ಯ ಮಟ್ಟದ ದಸರಾ ಫೋಟೋಸ್ ಹಾಗೆ ವಿಡಿಯೋಗ್ರಫಿ ಒಂದು ಸ್ಪರ್ಧೆ ಕೂಡ ನಡೀಲಿಕ್ಕಿದೆ. ಇದಕ್ಕೂ ಕೂಡ ಒಳ್ಳೆಯ ಬಹುಮಾನಗಳನ್ನು ಕೂಡ ಅವರು ಇಟ್ಕೊಂಡಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳು ಈ ಬಾರಿಯ ವಿಶೇಷ. ಬಹುಶಃ ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವ ಸಂದೇಶದಂತೆ ಎಲ್ಲರನ್ನು ಒಟ್ಟುಗೂಡಿಸುವಂತಹ, ಜಾತಿ ಮತ ಧರ್ಮಗಳನ್ನು ಮೀರಿ ಎಲ್ಲರನ್ನು ಒಟ್ಟುಗೂಡುವಂತಹ ಒಂದು ದಸರಾ ಕಾರ್ಯಕ್ರಮವಾಗಿ 2023ರ ಮಂಗಳೂರು ದಸರಾ ಮೂಡಿ ಬರಲಿಕ್ಕಿದೆ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಈ ಕಳೆದ 33 ವರ್ಷಗಳಿಂದಲೂ ನಾವು ಸನ್ಮಾನ್ಯ ಜನಾರ್ದನ್ ಪೂಜಾರಿಯವರ ಮಾರ್ಗದರ್ಶನ, ಅವರ ನೇತೃತ್ವದಲ್ಲಿ, ಅವರ ಆದೇಶದಂತೆ ಯಾವ ರೀತಿಯಲ್ಲಿ ಕ್ಷೇತ್ರದಲ್ಲಿ ಮಂಗಳೂರು ದಸರಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ, ಅದೇ ರೀತಿ ಈ ಬಾರಿ ಕೂಡ ಅವರ ನೇತೃತ್ವದಿಂದಲೇ ಅವರ ಮಾರ್ಗದರ್ಶನದಲ್ಲಿ ಮಾಡ್ತಾ ಇದೆ. ಅದರಲ್ಲಿ ಪ್ರಶ್ನೆ ಇಲ್ಲ. ಈ ಸಲ ಒಂದು ಹೊಸ ರೀತಿಯಾದ ಒಂದು ಪರಿಕಲ್ಪನೆಯೊಂದಿಗೆ
ಮಂಟಪ ನಮ್ಮ ಗೋಕರ್ಣನಾಥ ಕ್ಷೇತ್ರದ ಮಾಡಿದ್ದೀವಿ. ಯಾಕಂದರೆ ಮತ್ತು ನಮ್ಮ ಈ ಸಲ ನಾವು ಎಲ್ಲ ಟ್ಯಾಬ್ಲುಗಳು ಹೇಳಿದ್ದೀವಿ. ನಾವು ಭಾರತದ ಸನಾತನ ಧರ್ಮದವನ್ನು ಸಂಕೇತ ಮಾಡತಕ್ಕಂತಹ ರೀತಿಯಲ್ಲಿ ಈ ಇತಿಹಾಸವನ್ನು ನೆನಪಿಸುವಂಥದ್ದು ಆಗಬೇಕು. ಭಾರತದ ಸನಾತನ ಧರ್ಮಕ್ಕೆ ಚ್ಯುತಿ ಬರುವ ರೀತಿಯಲ್ಲಿ ಯಾವುದೇ ಒಂದು ಟ್ಯಾಬ್ಲುಗಳನ್ನು ಇಲ್ಲಿ ತರಬಾರದು. ಅದನ್ನು ನಾವು ಖಡಕ್ಕಾಗಿ ಹೇಳಿದ್ದೀವಿ. ಆದ ಕಾರಣ ನಾವು ನಮ್ಮ ಏನು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಏನೊಂದು ತತ್ವ ಇದೆ, ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಅನ್ನುವಂತಹ ಏನೋ ಒಂದು ಅದ್ಭುತವಾದಂಥ ಅದ್ವೈತ ಸಿದ್ಧಾಂತದ ಪರಿಕಲ್ಪನೆ ಇದೆ. ಜಾತಿ ಮತ ಧರ್ಮ ಮೀರಿ ಇರತಕ್ಕಂತಹ ಒಂದು ವಿಶ್ವ ಮಾನವತೆಯನ್ನು ಸಂಕೇತಿಸುವಂಥ ರೀತಿಯಲ್ಲಿ ಕಾರ್ಯಕ್ರಮ.